ಕರಾವಳಿ ಹಳ್ಳಿಗಾಡು ಪ್ರದೇಶ, ಬೆಟ್ಟ ಗುಡ್ಡ ಹೀಗೆ ಏರಿಳಿತ ಪ್ರದೇಶಗಳನ್ನು ಹೊಂದಿರುವಂತಹ ಪ್ರದೇಶ. ಜೊತೆಗೆ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವ ಕಾರಣ ಇಲ್ಲಿ ಸುರಿಯುವ ಮಳೆಯ ಪ್ರಮಾಣ ಕೂಡ ಹೆಚ್ಚು. ಮಳೆಯ ಜೊತೆಗೆ ಗುಡುಗು, ಸಿಡಿಲು, ಮಿಂಚುಗಳ ಅಬ್ಬರ ಕೂಡ ಅಷ್ಟೇ ಹೆಚ್ಚಾಗಿರುತ್ತದೆ. ಕರಾವಳಿಯಲ್ಲಿ ಪ್ರತಿ ವರ್ಷ ಈ ಸಿಡಿಲು, ಮಿಂಚಿನ ಆಘಾತಕ್ಕೆ ಸಿಲುಕಿ ಅನೇಕ ಪ್ರಾಣಹಾನಿಯಾಗ್ತಾ ಇವೆ. ಮನೆಗಳ ವಿದ್ಯುತ್ ಉಪಕರಣಗಳಿಗೆ ಹಾನಿಯಾಗುವ ವಿದ್ಯಮಾನಗಳನ್ನು ಕೂಡ ನಾವು ನೋಡುತ್ತೇವೆ. ಹಾಗಿದ್ದಾಗ ಇವುಗಳನ್ನು ತಡೆಗಟ್ಟೋದಿಕ್ಕೆ ಇರುವ ಉಪಾಯ ಯಾವುದು ಅಂದರೆ ಅದು ಮಿಂಚು ಪ್ರತಿಬಂಧಕಗಳು ಅಥವಾ ಲೈಟ್ನಿಂಗ್ ಅರೆಸ್ಟರ್ಗಳು. ಹಲವೆಡೆ ದೊಡ್ಡ ದೊಡ್ಡ ಕಟ್ಟಡಗಳು, ವಾಣಿಜ್ಯ ಸಂಕೀರ್ಣಗಳಲ್ಲಿ ಇದನ್ನು ಅಳವಡಿಕೆ ಮಾಡ್ತಾ ಇದ್ದು ಇವುಗಳ ಮೂಲಕ ಸಿಡಿಲು, ಮಿಂಚಿನ ಆಘಾತದಿಂದ ರಕ್ಷಣೆ ಪಡೆಯಲಾಗುತ್ತಿದೆ. ಇದೀಗ ಹೆಚ್ಚಿನ ಕಡೆಗಳಲ್ಲಿ ಮನೆ ಮತ್ತು ವಾಣಿಜ್ಯ ಸಂಕೀರ್ಣಗಳಲ್ಲಿ ಕೂಡ ಇವುಗಳನ್ನು ಅಳವಡಿಕೆ ಮಾಡಿಕೊಳ್ಳಲಾಗುತ್ತಿದ್ದು ಈ ಮೂಲಕ ರಕ್ಷಣೆ ಪಡೆದುಕೊಳ್ಳಲಾಗುತ್ತಿದೆ. ಈ ಹಿಂದೆ ಮಂಗಳೂರಿನಂಥ ದೊಡ್ಡ ದೊಡ್ಡ ನಗರಗಳಲ್ಲಿ ಮಾತ್ರ ಸಿಗ್ತಾ ಇದ್ದಂತಹ ಈ ಸೌಲಭ್ಯ ಇದೀಗ ಪುತ್ತೂರು ಆಸುಪಾಸಿನಲ್ಲೂ ಲಭ್ಯವಾಗ್ತಾ ಇದೆ. ಪುತ್ತೂರಿನ ಬನ್ನೂರಿನಲ್ಲಿರುವ ಸೇಫ್ವೇ ಲೈಟ್ನಿಂಗ್ ಅರೆಸ್ಟರ್ ಸಂಸ್ಥೆಯ ಅಶೋಕ್ ಬನ್ನೂರು ಅವರ ಮೂಲಕ ಈ ಸೇವೆಯನ್ನು ಒದಗಿಸಲಾಗುತ್ತಿದೆ. ಮಿಂಚು ಮತ್ತು ಸಿಡಿಲಿನ ಹೊಡೆತಗಳು 30,000 ಫ್ಯಾರನ್ಹೀಟ್ನಿಂದ 50,000 ಫ್ಯಾರನ್ಹೀಟ್ ಉಷ್ಣಾಂಶವನ್ನು ಬಿಡುಗಡೆ ಮಾಡಬಲ್ಲವು. ಇದು ಸೂರ್ಯನ ಮೇಲ್ಮೈ ತಾಪಮಾನಕ್ಕಿಂತಲೂ ಅಧಿಕವಾಗಿರುತ್ತದೆ. ದೊಡ್ಡ ಕಟ್ಟಡಗಳನ್ನು ಈ ಸಿಡಿಲಿನ ಹೊಡೆತದಿಂದ ರಕ್ಷಿಸಲು ತ್ರಿಶೂಲಾಕಾರದ ತಾಮ್ರದ ಲೋಹದ ಸಲಾಕೆಯನ್ನ ಕಟ್ಟಡದ ಮೇಲೆ ನೆಟ್ಟು ಅದರ ಕೆಳತುದಿಯನ್ನ ಒಂದು ವಾಹಕದ ಮೂಲಕ ಭೂಮಿಗೆ ಸೇರಿಸುತ್ತಾರೆ. ಸಿಡಿಲು, ಮೋಡದಿಂದ ಪ್ರೇರೇಪಿತಗೊಂಡ ವಿದ್ಯುತ್ ಅಂಶಗಳು ಮಿಂಚು ಬಂಧಕ ಹಾಗೂ ವಾಹಕದ ಮೂಲಕ ಭೂಮಿಯನ್ನ ಸೇರಿ ಸಿಡಿಲು, ಮಿಂಚಿನ ಅಪಾಯ ತಪ್ಪುತ್ತದೆ. ಈ ಮೂಲಕ ಕಟ್ಟಡವು ಸುರಕ್ಷಿತವಾಗಿರುತ್ತದೆ. ಲೈಟ್ನಿಂಗ್ ಅರೆಸ್ಟರ್ ಅಳವಡಿಕೆ ಎನ್ನುವುದು ಇಂದು ಅತ್ಯಗತ್ಯವಾಗಿ ಬೇಕಿರುವ ಸುರಕ್ಷತಾ ವಿಚಾರವಾದರೂ ಅದರ ಅಳವಡಿಕೆಗೆ ಹೆಚ್ಚೇನೂ ಖರ್ಚಿಲ್ಲ. ಒಂದು ಕಡೆ ಮಿಂಚು ಪ್ರತಿಬಂಧಕ ಅಳವಡಿಕೆ ಮಾಡಿಕೊಂಡರೆ ಆ ಜಾಗದ ಸುತ್ತ 50 ಮೀಟರ್ ಸುತ್ತಳತೆಯ ಪ್ರದೇಶ ಸುರಕ್ಷಿತವಾಗಿರುತ್ತದೆ. ಒಂದು ಸಲಕ್ಕೆ ಅಳವಡಿಕೆ ಮಾಡಿಕೊಂಡರೆ ಕನಿಷ್ಠ 10 ವರ್ಷಗಳವರೆಗೆ ಸುರಕ್ಷತೆ ಲಭಿಸುತ್ತದೆ. ಬಿಲ್ಡಿಂಗಿನ ಟಾಪಲ್ಲಿ ನಾವು ಲೈಟ್ನಿಂಗ್ ಅರೆಸ್ಟರ್ನ ಅಳವಡಿಸಿರ್ತೇವೆ. ಅದಕ್ಕೆ ಸಾಧಾರಣ ಒಂದು 50 ಮೀಟ್ರ್, ಮಿನಿಮಮ್ 50 ಮೀಟ್ರ್ ಅದಕ್ಕೆ ವ್ಯಾಪ್ತಿಯ ಇದಿರ್ತದೆ. ಅಂಥದನ್ನು ಹಾಕಿದರೆ ನಮಗೆ ಬಿಲ್ಡಿಂಗ್ ಸೇಫ್ಟಿ ಇರ್ಬೋದು. ಇದು ನಾವು ಇಂದ ಟವರ್ ಇದು ಇದೇ ಇರ್ತಲ್ಲ ಎರೆಸ್ಟರ್ ಅಂತ, ಲೈಟ್ನಿಂಗ್ ಎರೆಸ್ಟರ್. ಅದಕ್ಕೆ ಈಗ ಅಲ್ಲಿಂದ ಇದೇಳಿತ್ತು, ಅಲ್ಲಿಂದ ನಾವು ಕೇಬಲ್ ಹಾಕ್ತೇವೆ. ಎರೆಸ್ಟರಿಂದ ಸೀದಾ ಗ್ರೌಂಡಿನವರೆಗೆ ಫುಲ್ಲು ಇನ್ಸುಲೇಷನ್ ಆಗಿ ಮಾಡಿ, ಮತ್ತು ಅದನ್ನು ಸಹ ನಾವು UPVC ಪೈಪಿನ ಮೇಲೆ ಕೂತುಳಿಸಿ ಅದಕ್ಕೆ ಬೇಕಾದಂಥ ಫುಲ್ಲು ಸೇಫ್ಟಿಯನ್ನು ಅದಕ್ಕೆ ನಾವು ಕೊಡ್ತೇವೆ. ಅಂದರೆ ಅಲ್ಲಿಂದ ಲೈಟ್ನಿಂಗ್ ಇದಾಗುವಂಥದ್ದನ್ನು ಎಳೆಯುವಂಥದ್ದು ಸೀದಾ ಅರ್ಥಿಗೆ ಎಲ್ಕೊಳ್ಳುವಂಥ ಸೀದಾ ಅರ್ಥಿಗೆ ಕೆಮಿಕಲ್ ಅರ್ಥಿಗೆ ನಾವು ಅದನ್ನು ಕನೆಕ್ಷನ್ ಕೊಟ್ಟಿರ್ತೇವೆ. ಕೆಮಿಕಲ್ ಅರ್ಥ ವಿದ್ ಪ್ಲೇಟ್ ಅರ್ತ್, ಕಾಪರ್ ಪ್ಲೇಟ್ ಅರ್ಥ ಹಾಕಿ ನಾವು ಅದನ್ನು ಕನೆಕ್ಷನ್ ಕೊಟ್ಟಿರ್ತೇವೆ. ಅಂದರೆ ಅಲ್ಲಿಂದ ಎಲ್ಕೊಂಡು ಸೀದಾ ಅಟ್ ಎ ಟೈಮಲ್ಲಿ ಅದನ್ನು ಝೀರೋ ಮಾಡ್ತಾ ಬಿಡ್ತದೆ, ಗ್ರೌಂಡಿಗೆ ಝೀರೋ ಮಾಡ್ತದೆ ಬಿಲ್ಡಿಂಗ್. ಅದರಿಂದ ಆ ಟಾಪ್ ಎರೆಸ್ಟರ್ನ ಕೆಳಗಿರುವಂಥದ್ದೆಲ್ಲ ಸೇಫ್ಟಿಯಾಗಿ ಇರ್ತದೆ. ಅಲ್ಲಿಂದ ಟಾಪಿಂದ ಹಿಡಿದು ಬಾಟಮ್ವರೆಗೂ ಕಾಪರ್ ಇದು, ಬೇರೆ ಅಂತ ಬೋಲ್ಟ್ ನಟ್ಟಿಂದ ಹಿಡಿದು ಫುಲ್ಲು ಕಾಪರನ್ನೇ ನಾವು ಯೂಸ್ ಮಾಡುವಂಥದ್ದು. ಬೇರೆ ಯಾವುದು ಕಬ್ಬಿನದ್ದಾಗಲಿ ಅಥವಾ ಅಲ್ಯೂಮಿನಿಯಮ್ದಾಗಲಿ ಯಾವುದನ್ನು ಯೂಸ್ ಮಾಡಬಾರ್ದು. ಅಂದರೆ ಅದನ್ನು ಯೂಸ್ ಮಾಡಿದ್ರೆ ನಮಗೆ ಕಾಪರ್ ಮಾಡುವಂಥದ್ದು ಝೀರೋ, ಅದು ಇದಾಗ್ತದೆ. ಸ್ಟಾರ್ಟಿಂಗ್ ಟು ಎಂಡ್ ತನಕ ಕಾಪರನ್ನೇ ಯೂಸ್ ಮಾಡಬೇಕು, ಬ್ರಾಸನ್ನು ಯೂಸ್ ಮಾಡಬೇಕು. ಇದು ಮಿನಿಮಮ್ 10 ಇಯರ್ ಲೈಫ್ ಲಾಂಗ್ ಇರ್ತದೆ. ಕಂಪನಿ ಇದು ಪ್ರಕಾರ 10 ಇಯರ್ ಇರ್ತದೆ. ಮತ್ತು ನಾವು ಅದನ್ನು 2 ವರ್ಷಕ್ಕೊಮ್ಮೆ ಬಂದು ನಾವು ನೋಡ್ತೇವೆ. ಅದನ್ನು ಟೆಸ್ಟಿಂಗ್ ಮಾಡಿ, ಅದನ್ನು ಟೆಸ್ಟ್ ಲ್ಯಾಂಪ್ ಇದು ಮಾಡಿ ಟೆಸ್ಟ್ ಮಾಡಿ ನೋಡ್ತೇವೆ ನಾವು ಅರ್ಥಿಂಗ್ ಹೇಗುಂಟು ಅಥವಾ ಬಿಲ್ಡಿಂಗ್ ಏನು ಟಚ್ ಆಗ್ತದೆ. ಅದು ಬೇರೆ ತಿಳಿ ಬರುವಾಗ ಬಿಲ್ಡಿಂಗ್ ಟಚ್ ಆದರೆ ಬಿಲ್ಡಿಂಗ್ ಅಟ್ರಾಕ್ಷನ್ ಇದಾಗ್ತದೆ, ಡ್ಯಾಮೇಜ್ ಆಗುವಂಥ ಇದು ಇರ್ತದೆ. ಅದನ್ನು ನಾವು 2 ವರ್ಷಕ್ಕೆ ಬಂದು ನಾವು ಅದನ್ನು ಮೇಂಟೆನೆನ್ಸ್ ಮಾಡ್ತೇವೆ. ಅದು ಫ್ರೀ ಮೇಂಟೆನೆನ್ಸ್. ಅದನ್ನು ನಾವು ಅದರಲ್ಲಿ ಕಂಪನಿಯಲ್ಲಿ ಇರ್ತದೆ ಫ್ರೀ ಮೇಂಟೆನೆನ್ಸ್ ಅಂತ. ಒಮ್ಮೆ ಹಾಕಿದರೆ ನಾವು ಅದನ್ನು ಸ್ವಲ್ಪ ಅದು ವೆಟ್ಟಾಗಿರ್ತದೆ. ನಾವು ವೆಟ್ಟಾಗಿ ಇರುವಂತೆ ನೋಡಿಕೊಂಡ್ರೆ ಒಳ್ಳೆಯದು. ಅಂದರೆ ಅದು ಆ್ಯಕ್ಟಿವ್ ಆಗಿರ್ತದೆ. ಒಮ್ಮೆ ನಾವು ಹಾಕಿ ಇನ್ವೆಸ್ಟ್ ಮಾಡಿದರೆ ಅದನ್ನು ಕರೆಕ್ಟಾಗಿ ನಾವು ಸೆಟ್ಟಿಂಗ್ ಮಾಡಿ ಅರ್ಥಿಂಗೆಲ್ಲ ಕರೆಕ್ಟಾಗಿ ಮಾಡಿದರೆ, ಕೇಬಲ್ ಎಲ್ಲ ಟೋಟಲಾಗಿ ಕರೆಕ್ಟಾಗಿ ಮೇಂಟೈನ್ ಮಾಡಿ ಇದು ಮಾಡಿ ಟೆಕ್ನಿಕಲೈಸ್ ಮಾಡಿದರೆ ಏನೂ ಬರೋದಿಲ್ಲ. ಈಗ ಬಿಲ್ಡಿಂಗ್ ಕಮರ್ಷಿಯಲ್ ಬಿಲ್ಡಿಂಗ್ ಅಂತ ಹೇಳಿದರೆ ನಾವು 4 ಫ್ಲೋರ್ 5 ಫ್ಲೋರ್ಗಿಂತ ಹೇಳಿದರೆ ಅದರ ಬಿಲ್ಡಿಂಗ್ನ ವ್ಯಾಪ್ತಿ ಇದಾಗಲ್ಲ ಸ್ವಲ್ಪ ಜಾಸ್ತಿ ಇದ್ದರೆ ಅದಕ್ಕೆ ನಾವು ದೊಡ್ಡ ಇದನ್ನು ಹಾಕ್ತೇವೆ, ಅಥವಾ 2 ಹಾಕ್ತೇವೆ, ಎಲ್ಲರೂ ದೊಡ್ಡದನ್ನು ಹಾಕ್ತೇವೆ. ದೊಡ್ಡ ಸೈಜಲ್ಲಿ ಬರ್ತದೆ ಇದು. ಈಗ ಅದನ್ನು 100 ಮೀಟರ್ಗೆ ವ್ಯಾಪ್ತಿಗೆ ಬರ್ತದೆ, ಅದನ್ನು ಹಾಕ್ತೇವೆ. ಇಲ್ಲದ್ರೆ ಇದನ್ನೇ ಆದರೆ 3 ಹಾಕಬೇಕು. 100 ಇದು ಇದ್ದರೆ ಸಣ್ಣದಾದರೆ 2 ಅಥವಾ 3 ಹಾಕಬೇಕು. ಖಾಲಿ ಗ್ರೌಂಡ್ ಫ್ಲೋರಿಂದ ಮನೆಗಾದರೆ ಒಂದು 15,000 ರೂಪಾಯಿ ಆಗ್ಬೋದು. ಅಥವಾ ಶೀಟ್ ಹಾಕಿದ ಮನೆ ಮೇಲೆ ಶೀಟ್ ಹಾಕಿರ್ತದೆ, ಅದಕ್ಕೆಲ್ಲ ಕಂಪಲ್ಸರಿ ಹಾಕಲೇಬೇಕು. ಶೀಟ್ ಹಾಕಿದ ಮನೆ ಇದ್ದರೆ ಅದಕ್ಕೊಂದು 16,000 ರೂಪಾಯಿ ಆಗ್ಬೋದು ಅಂದಾಜು ಬರುತ್ತೆ. ಅಂದರೆ ಈಗ ಕಾಪರ್ ವೇಸ್ಟ್ ಇದು ಎಲ್ಲ ಜಾಸ್ತಿ ಇರೋದರಿಂದ ಸ್ವಲ್ಪ ರೇಟ್ ಜಾಸ್ತಿ ಆಗ್ತದೆ. ಕೆಮಿಕಲ್ ಅರ್ಥ ಇದು ಮಾಡೋದರಿಂದ ಸ್ವಲ್ಪ ರೇಟ್ ಜಾಸ್ತಿ ಆಗ್ತದೆ. ದೊಡ್ಡ ಕಟ್ಟಡ ಆದರೆ ಅದು ನಾವು ಮೆಜರ್ಮೆಂಟ್ ಮಾಡಿ ನೋಡ್ತೇವೆ ಸರ್. ಅದು ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಈಗ ಹೆಚ್ಚಾಗಿ ಅಂದರೆ ಎತ್ತರದ ಪ್ಲೇಸಿಗೆ ಇರುವಾಗ, ಮತ್ತು ಕಬ್ಬಿನದ್ದು ಎಷ್ಟಾದರೂ RCC ಮನೆಯಲ್ಲಿ RCC ಮನೆ ಅಂತ ಹೇಳಿ ಕಬ್ಬಿನ ಇದ್ದೇ ಇರ್ತದೆ. ಅದಂದರೆ ಈ ಲೈಟ್ನಿಂಗ್ ಮಿಂಚು ಇದು ಒಂದು ಹೆವಿ ಇರ್ತದೆ. ಅದು ಅಂದರೆ ಅಲ್ಲಿಂದ ಅದನ್ನು ಎಳ್ಕೊಳ್ಳುವಂಥ ಕೆಪಾಸಿಟಿ ಇದಕ್ಕೆ RCC ಮನೆಗೆ ಇರ್ತದೆ. ಇದನ್ನು ಎಳ್ಕೊಂಡು ಇಲ್ಲಿಗೆ ಪ್ರಾಬ್ಲಮ್ ಇಡೀ ಮನೆಗೆ ಅಂದರೆ ಎಲ್ಲೆಲ್ಲಿ ಹೋಗಿದೆ, ಎಲ್ಲೆಲ್ಲ
ಆಗಿರ್ತದೆ, ಮಳೆಗಾಲದಲ್ಲಿ ಆ್ಯಕ್ಚುಲಿ ಆಗಿರ್ತದೆ, ಎಲ್ಲ ಕಡೆ ಇರ್ತದೆ, ಎಲ್ಲೇ ಆಗ್ತದೆ ಅಲ್ಲಿಗೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಕೊಡ್ತದೆ. ಗೋಡೆ ಬಿರುಕು ಬೀಳುವಂಥದ್ದು ಆಗಿರ್ಬೋದು, ಮಿಕ್ಸಿ ಗ್ರೈಂಡರ್ ಅಥವಾ ಫ್ರಿಜ್ಜು ಫೈಲೂರು, ಇನ್ವರ್ಟರ್ ಫೈಲೂರು ಆಗಿರುವಂಥ ಆಗ್ಬೋದು, ಅದೆಲ್ಲ ಗೊತ್ತಿರ್ತದೆ, ಸಾಮಾನ್ಯವಾಗಿ ಗೊತ್ತಿರುವಂಥದ್ದು. ಮತ್ತು ಕರೆಂಟ್ ಕೆಲವೆಲ್ಲ ಲೀಕೇಜ್ ಆಗಿ ಏನೇನೋ ಪ್ರಾಬ್ಲಮ್ ಆಗ್ತದೆ. ಈ ಮೂಲಕ ಮಿಂಚು ಬರುವ ವೇಳೆ ಮನೆಯ ವಿದ್ಯುತ್ ತಂತಿಗಳು, ಸ್ವಿಚ್ ಇತ್ಯಾದಿಗಳು ಹಾನಿಗೆ ಒಳಗಾಗುವುದು, ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಮನೆಯ ಉಪಕರಣಗಳು ಸುಟ್ಟು ಹೋಗುವ ಜೊತೆಗೆ ಜೀವಹಾನಿ ಸಂಭವಿಸುವ ಸಾಧ್ಯತೆಗಳನ್ನು ಕೂಡ ಸಂಪೂರ್ಣವಾಗಿ ತಡೆಗಟ್ಟಬಹುದು. ನಿಮಗೂ ಇಂತಹ ಸುರಕ್ಷತಾ ಸಾಧನವನ್ನು ಅಳವಡಿಸಿಕೊಳ್ಳಬೇಕು ಅಂತಿದ್ರೆ ಸೇಫ್ವೇ ಲೈಟ್ನಿಂಗ್ ಅರೆಸ್ಟರ್ ಸರ್ವಿಸ್ನ ಸೇವೆಯನ್ನು ಬಳಸಿಕೊಳ್ಳಬಹುದು. ಬ್ಯೂರೋ ರಿಪೋರ್ಟ್, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.